ಉಡುಪಿ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುವ ಎಸ್ಆರ್ ಹಾಗೂ ನಯರಾ ಪೆಟ್ರೋಲ್ ಬಂಕ್ಗಳು ಮುಚ್ಚಿವೆ. ಸುಮಾರು 15 ದಿನಗಳಿಂದೀಚೆಗೆ ಪೂರೈಕೆದಾರರು ಮತ್ತು ಡೀಲರ್ಗಳ ನಡುವಿನ ತಿಕ್ಕಾಟದಿಂದಾಗಿ ಹಂತ ಹಂತವಾಗಿ ಒಂದೊಂದೇ ಪೆಟ್ರೋಲ್ ಬಂಕ್ಗಳು ಮುಚ್ಚಲಾರಂಭಿಸಿವೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗುವುದರ ಮುನ್ಸೂಚನೆ ಅರಿತ ಪೂರೈಕೆದಾರರು ಮೊದಲೇ ಸ್ಟಾಕ್ ಮಾಡಿಸಿ ಡೀಲರ್ಗಳಿಗೆ ಸರಬರಾಜನ್ನು ನಿಲ್ಲಿಸಿದ್ರು. ಈಗ ಪೆಟ್ರೋಲ್ ಡೀಸೆಲ್ ಸರಬರಾಜು ಆಗ್ತಾ ಇದೆ. ಆದರೆ ಉಳಿದ ಬಂಕ್ಗಳ ದರಕ್ಕಿಂತ 2 ರೂಪಾಯಿ ಹೆಚ್ಚಿನ ದರ ನಿಗದಿಯಾಗಿದೆ. ಇದೇ ಕಾರಣಕ್ಕೆ ಉಡುಪಿ ಜಿಲ್ಲೆಯ ಡೀಲರ್ಗಳು ಪೆಟ್ರೋಲ್ ಪಂಪ್ಗಳನ್ನು ಬಂದ್ ಮಾಡಿದ್ದಾರೆ. ಒಟ್ಟಾರೆ ದರ ಏರಿಕೆಯ ಬಿಸಿ ಎಲ್ಲ ವರ್ಗಕ್ಕೂ ತಟ್ತಾ ಇದೆ. ಸ್ವತಃ ಪೆಟ್ರೋಲ್ ಬಂಕ್ ಮಾಲಕರೇ ಏರಿಕೆ ಬಿಸಿಗೆ ಬಂದ್ ಮಾಡುವ ನಿರ್ಧಾರವನ್ನ ಕೈಗೊಂಡಿರುವುದು ಅಚ್ಚರಿಯ ಬೆಳವಣಿಗೆಯಾಗಿದೆ. ಸರ್, ಇದು ಸುಮಾರು ಈಗ 1 ತಿಂಗಳ ಹತ್ರ ಆಗಿದೆ ಬಂಕ್ ಬಂದಾಗಿ. ಎಸ್ಆರ್ ನಯರಾ ಅಂತ ಕಂಪ್ನಿ ಹೆಸರು. ಇಲ್ಲಿ ಬಂದು 8 ಜನ ಕೆಲಸ ಮಾಡ್ತಾಯಿದ್ದಾರೆ. ಅವರಲ್ಲಿ 4 ಜನಿಗೆ ರಜೆ ಕೊಟ್ಟಿದ್ದಾರೆ, 4 ಜನ ವರ್ಕಿಂಗ್ ಮಾಡ್ತಾಯಿದ್ದಾರೆ. ಏನಂತಂದರೆ ನಮಗೆ ಸರಿಯಾಗಿ ಲೋಡ್ ಕೊಡ್ತಾಯಿಲ್ಲ ಕಂಪ್ನಿ ಥ್ರೂ ನಯರಾದವರು. ಇದರಿಂದಾಗಿ ಇಲ್ಲಿ ಪ್ರಾಬ್ಲಮ್ ಆಗಿದೆ ಹೊರತು ಇನ್ಯಾನು ಬೇರೆ ಇದೆ. ಮೈಲೇಜಲ್ಲಿ ಎಲ್ಲದ ಹೇಳ್ತಾಯಿದ್ದಾರೆ, ಮೈಲೇಜ್ ಚೆನ್ನಾಗಿದೆ ಅಂದ್ಕೊಂಡು ಎಲ್ಲರೂ ಬರ್ತಾಯಿರ್ತಾರೆ. ಬಾಯಿಗೆ ಬಂದಾಗ ಮಾತಾಡ್ಕೊಂಡು ಹೋಗ್ತಾರೆ 1-2 ಮಾತು. ಏನು ಮರ ಚೆನ್ನಾಗಿ ಮೈಲೇಜ್ ಇರೋದು, ಇನ್ನೇನಕ್ಕೆ ಬಂದ್ ಮಾಡಿದ್ರಾ ಅಂತ. ಸುಮಾರು 1 ತಿಂಗಳ ಹತ್ರ ಆಗಿದೆ ಅಷ್ಟೇ. ಅದಿನ್ನೇನು ಪ್ರಾಬ್ಲಮ್ ಇಲ್ಲ. ಇನ್ನು 15 ದಿವಸದಲ್ಲಿ ಸಾಲ್ವ್ ಔಟ್ ಆಗುತ್ತೆ ಅಂತ ಕಂಪ್ನಿ ಥ್ರೂ ಆಗಿದೆ. ನೋಡಬೇಕು ಏನಾಗುತ್ತೆ ಅಂತ.